ನಾವಿವಾಗ ಕುಣಿಗಲ್ ಕೆರೆಯಲ್ಲಿದ್ದೀವಿ. ನೋಡ್ತಾ ಇದ್ದೀವಿ. ಪ್ರಸಾದ್ ಅವರಿದ್ದಾರೆ. ಹಾಗೇನೆ ಕುಣಿಗಲ್ ಕೆರೆ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಹಾಡಲ್ಲಿ ಕೇಳಿದ್ರಿ, ಹಾಡಲ್ಲಿ ಕೇಳಿ ಇಲ್ಲಿ ಬಂದು ನಿಜವಾಗಿ ನೋಡುವುದಕ್ಕೆ ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಏನಿಲ್ಲ, ಆದ್ರೂ ನೋಡಕ್ಕೆ ತುಂಬಾ ಮಜವಾಗಿದೆ. ನೀರು ಇದ್ದಿದ್ರೆ ತುಂಬಾ ಚಂದ ಇತ್ತು ಅಂತ ಅನಿಸುತ್ತೆ ಅಲ್ವಾ? ನೀರು ಇದೆಯಲ್ಲ ನೋಡಿ, ತುಂಬಾ ಏನಿಲ್ಲಲ್ಲ. ಓಕೆ, ಜಲಮಟ್ಟ ಸ್ವಲ್ಪ ಕುಸಿತ ಕಂಡಿದೆ. ಸ್ವಲ್ಪ ಹೋಗಿ ಆದ್ರೂ ಚೆನ್ನಾಗಿದೆ ನೋಡಿ, ಹೆಂಗಿದೆ ನೋಡಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.